ಗಜಮುಖನೆ ಮೆರೆವಯೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ. ನಮಸ್ಕಾರ ಬಂಧುಗಳೇ, ಕಥಾಮೃತ ಯೂಟ್ಯೂಬ್ ಚಾನಲ್ ಆಯೋಜಿಸಿದಂತಹ ಮುದ್ದು ಕೃಷ್ಣ ಸ್ಪರ್ಧೆ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ ನಾವು. ಈ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಸರಿಸುಮಾರು 222 ಸ್ಪರ್ಧಾಳು ಮಕ್ಕಳು, ಮುದ್ದು ಮಕ್ಕಳು, ಮುದ್ದು ಕೃಷ್ಣಂದಿರು ಪಾಲ್ಗೊಂಡಿದ್ರು. ಮೊದಲನೇದಾಗಿ ನಾನು ಪಾಲ್ಗೊಂಡಿರುವಂಥ ಮುದ್ದು ಕೃಷ್ಣನವರಿಗೆ ಹಾಗೆ ಆ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಆ ಮಕ್ಕಳು ಭಾಗವಹಿಸುವಂತೆ ಮಾಡಿದಂಥ ಪೋಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ, ಅಭಿನಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಪ್ರಥಮ ಪ್ರಯತ್ನ, ನಮ್ಮ ಈ ಕಥಾಮೃತ ಯೂಟ್ಯೂಬ್ ಚಾನಲ್ ತಂಡದ ಒಂದು ಪ್ರಥಮ ಪ್ರಯತ್ನ, ಈ ಸ್ಪರ್ಧೆಯ ಫಲಿತಾಂಶವನ್ನು ನೇರ ಪ್ರಸಾರದ ಮೂಲಕ ವಿತರಿಸುವಂಥದ್ದು. ಕೆಲವೊಂದು ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳ ಕಾರಣದಿಂದಾಗಿ ನೇರ ಪ್ರಸಾರ ಸ್ವಲ್ಪ ವಿಳಂಬವಾಯಿತು. ಅದರಿಂದಾಗಿ ಹಲವು ಮಕ್ಕಳ ಪೋಷಕರಿಗೂ ಹಾಗೂ ಮಕ್ಕಳಿಗೂ ಬೇಸರ ಉಂಟಾಗಿದೆ. ಅದಕ್ಕಾಗಿ ವಿಷಾದಿಸುತ್ತೇವೆ. ಇನ್ನು ಮುಂದೆ ಕೂಡ ನಾವು ಹಲವಾರು ಸ್ಪರ್ಧೆಗಳನ್ನು ನಮ್ಮ ಈ ಕಥಾಮೃತ ಯೂಟ್ಯೂಬ್ ಚಾನಲ್ ಮೂಲಕ ಆಯೋಜಿಸ್ತಾ ಇದ್ದೇವೆ. ಇನ್ನು ಮುಂದೆ ಬರುವಂತಹ ದಸರಾ ಕಾರ್ಯಕ್ರಮಕ್ಕೆ ನಾವು ಒಂದು ಉತ್ತಮವಾದ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೇವೆ. ಆ ಸ್ಪರ್ಧೆಯ ವಿವರಗಳು, ಎಲ್ಲ ವಿಷಯಗಳನ್ನು ನಾವು ಆ ಸ್ಪರ್ಧೆಯ ಎಲ್ಲ ತಯಾರಿಗಳ ನಂತರ ನಾವು ಯೂಟ್ಯೂಬ್ ಚಾನಲ್ ಮೂಲಕ ನಾವು ನಿಮಗೆ ತಿಳಿಸ್ತೇವೆ. ಇನ್ನು ಮುಂದಕ್ಕೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಮಕ್ಕಳು ಹಾಗೂ ಅವರ ಪೋಷಕರು ಇದೇ ರೀತಿಯಲ್ಲಿ ಕಥಾಮೃತ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ನೀಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಆದಷ್ಟು ಧರ್ಮದ ಸವಿ ರುಚಿಯನ್ನ ಎಲ್ಲೆಡೆ ಪಸರಿಸುವಂತೆ ಮಾಡಿ. ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ನಾವು ಪಾಂಡುವಿನ ಬಗ್ಗೆ ವಿವರಣೆಗಳನ್ನು ನೀಡಿದ್ದೆವು. ಅದೇ ರೀತಿ ಆ ವಿವರಣೆಯನ್ನು ನಾವು ನಳಚಕ್ರವರ್ತಿಗೆ ಪಾಂಡುವನ್ನು ಹೋಲಿಸಿಕೊಂಡು ನಡೆಸಿದಂತಹ ಒಂದು ಸಂಚಿಕೆ ಅದಾಗಿದೆ. ಇನ್ನು ಸಂಚಿಕೆಯ ಮುಂದಿನ ಕಥೆ ಏನು, ಇನ್ನು ಮುಂದೆ ಏನಾಗ್ತದೆ, ಬನ್ನಿ ಕಥೆ ಅತ್ತ ಸಾಗೋಣ. ಧರ್ಮೋ ರಕ್ಷತಿ ರಕ್ಷಿತಃ. ವಂದನೆಗಳು. ಬಂಧುಗಳೇ, ಹಲವು ವರ್ಷಗಳು ಕಳೆದು ಹೋದವು. ಆದರೆ ಗಾಂಧಾರಿ ಇನ್ನೂ ಕೂಡ ಗರ್ಭಿಣಿಯಾಗಲಿಲ್ಲ. ಮುಂದಿನ ಸಂತಾನ, ಇದರ ಬಗ್ಗೆ ಚಿಂತಿತರಾಗ್ತಾರೆ ಎಲ್ಲರೂ. ಅದೇ ಸಂದರ್ಭದಲ್ಲಿ ವೇದವ್ಯಾಸ ಮಹರ್ಷಿ ಹಸ್ತಿನಾವತಿಗೆ ಬರ್ತಾನೆ. ದುಃಖಿತೆಯಾದಂತಹ ಗಾಂಧಾರಿ ಹೀಗೆ ಏಕಾಯಿತು ಅಂತ ಹೊರಗಿದಾಗ ವೇದವ್ಯಾಸ ಹೇಳ್ತಾನೆ, ಅಮ್ಮ, ನೀನು ಚಿಂತಿಸುವಂತಹ ಅಗತ್ಯ ಇಲ್ಲ, ನಿನಗೆ 100 ಮಂದಿ ಮಕ್ಕಳಾಗುತ್ತಾರೆ, ಚಿಂತಿಸಬೇಡ ಅಂತ ಹೇಳಿ ಆ ರೀತಿಯಾಗಿ ಅವಳಿಗೆ ಆಶೀರ್ವಾದವನ್ನ ಮಾಡಿ ಪುತ್ರ ಶತಬಹುದೆಂದು ಮಂತ್ರ ಪಿಂಡಕವ ಇತ್ತನು ವೇದವ್ಯಾಸ. ಗಾಂಧಾರಿ ಆ ಪ್ರಭಾವದಿಂದ ಗರ್ಭವನ್ನ ಧರಿಸಿದ್ಲು. ಇತ್ತ ಒಂದು ದಿವಸ ಪಾಂಡು ಮಹಾರಾಜ ಬೇಟೆಗಾಗಿ ಕಾನನವನ್ನ ಸೇರುತ್ತಾನೆ. ಬೇಟೆ ಆಡುತ್ತಾ ಆಡುತ್ತಾ ಮುಂದೊತ್ತಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಆತ ಮಿಥುನ ರೂಪದಲ್ಲಿ ವಿಹರಿಸುತ್ತಾ ಇರುವ ಕಿಂದಮ ಮುನಿ ದಂಪತಿಗೆ ಬಾಣಪ್ರಯೋಗವನ್ನ ಮಾಡ್ತಾನೆ. ಬಂಧುದ ಪಾಂಡುವಿಗೆ ನಿನ್ನ ತಂದೆಗಾದ ವಿಪತ್ತಿ ನಂದದಲ್ಲಿ ಒಂದು ಟಾವಿನಲೊಬ್ಬ ಮುನಿ ಮೃಗಮಿಥುನ ರೂಪಿನಲಿ ನಿಂದು ರಮಿಸುತ್ತಿರೆ. ಮೃಗದ್ವಯವೆಂದು ಹೂಡಿದನು ಅಂಬನು ಇಬ್ಬರಿಗೊಂದು ಶರದಲ್ಲಿ ಕೀಲಿಸಿದಡೆ ಒರಲಿದರು ನರರಾಗಿ. ಆತನ ಬಾಣ ಪ್ರಯೋಗದಿಂದ ಕಿಂದಮನ ಪತ್ನಿ ಹತಳಾಗುತ್ತಾಳೆ.
ನಿಜ ರೂಪವನ್ನ ಧರಿಸಿದಂತಹ ಕಿಂದಮ ಪಾಂಡುವಿಗೆ ಶಾಪವನ್ನ ಕೊಡ್ತಾನೆ. ಎಲವ ರಾಜ ಭ್ರುವನೆ ತನ್ನ ಯಲಲನೆಯೊಡನಿರೆ ಕೊಂದೆ, ನಿನ್ನ ಯಲಲನೆಯನು ನೀ ಕುಡಿದಾಗಲೇ ಮರಣ ನಿನಗಹುದು. ನಿನ್ನ ಯಲಲನೆಯನು ನೀ ಕುಡಿದಾಗಲೇ ಮರಣ ನಿನಗಹುದು. ಹಲವು ಮಾತೆ ಗೆನುತ ಹರಡವ ಕಳೆದುದ ಮುನಿ ಮಿಥುನವ ಅವನಿಪತಿಲಕ ದುಮ್ಮಾನದಲ್ಲಿ ಬಂದನು ಹಸ್ತಿನಾಪುರಕ್ಕೆ. ನಾನು ನನ್ನ ಹೆಂಡತಿಯೊಂದಿಗೆ ಸುಖ ಭೋಗವನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಹೆಂಡತಿಯ ಪ್ರಾಣವನ್ನು ನೀನು ತೆಗೆದಿಯಲ್ವಾ? ನೀನು ಕೂಡ ನಿನ್ನ ಹೆಂಡತಿಯ ಮೈಯನ್ನು ಮುಟ್ಟಿದಾಗ ನಿನಗೆ ಸಾವಾಗಲಿ ಅಂತ ಶಾಪವನ್ನು ಇಟ್ಟ. ನೋಡಿ ಎಂತಹ ಸಂದರ್ಭ ಒದಗಿ ಬಂತು. ಮಿಥುನಗಳಾಗಿ ವಿಹರಿಸುತ್ತಾ ಆನಂದ ಪಡುತ್ತಾ ಇದ್ದಂತಹ ಆ ಮುನಿ ದಂಪತಿಗಳು ಅರಿಯದೆ ಬಾಣ ಪ್ರಯೋಗ ಪಾಂಡುವಿನಿಂದ ಸಿಕ್ಕಿದಂತಹ ಶಾಪ. ಪಾಂಡು ಚಿಂತಾಕ್ರಾಂತನಾದ. ಇನ್ನು ನನಗೆ ನಾನು ರಾಜ್ಯಕ್ಕೆ ಹೋಗಿ ಮಾಡುವುದಾದ್ರೂ ರಾಜ್ಯಭಾರ ಮಾಡುವುದಕ್ಕೆ ಇದೆಯಾ? ಎಲ್ಲವನ್ನ ತ್ಯಜಿಸಿ ಆತ ಕಾನನವನ್ನ ಸೇರುತ್ತಾನೆ. ಚಿಂತಿತನಾದಂತಹ ಪಾಂಡು ಕಾನನವನ್ನು ಸೇರುವುದಕ್ಕೆ ಮೊದಲು ಹಸ್ತಿನಾವತಿಯ ಅರಸೊತ್ತಿಗೆ ಧೃತರಾಷ್ಟ್ರನನ್ನು ನೇಮಿಸುತ್ತಾನೆ. ಆ ರೀತಿ ಧೃತರಾಷ್ಟ್ರ ಹಸ್ತಿನಾವತಿಯ ಪಟ್ಟವನ್ನು ಏರುತ್ತಾನೆ. ಆತ ತನ್ನ ಮಡದಿಯರಾದಂತಹ ಕುಂತಿ ಹಾಗೂ ಮಾದ್ರಿ ಅವರಿಬ್ಬರೊಂದಿಗೆ ಶತಶೃಂಗ ಶೈಲವನ್ನ ಸೇರ್ತಾನೆ. ಅಲ್ಲಿ ಮುನಿಗಳ ಆಶ್ರಮ, ಅಲ್ಲಿಯೂ ಶ್ರೇಷ್ಠರಾದಂತಹ ಮುನಿಗಳಾದಂತಹ ಜಾಬಾಲಿ, ಗಾರ್ಗ್ಯ, ಗಾಲವ, ಗೌತಮರೇ ಮೊದಲಾದಂತಹ ಋಷಿಗಳೊಂದಿಗೆ ತಪಸ್ಸನ್ನ ಮಾಡಿದ. ತಪಸ್ಸು ಮಾಡುತ್ತಾ ಎಲ್ಲವನ್ನೂ ಮರೆತ ಪೂರ್ಣವಾಗಿ ಆತ ಪರಮಾತ್ಮನ ಕಡೆಗೆ ತನ್ನ ಮನಸ್ಸನ್ನ ಕೇಂದ್ರೀಕರಿಸಿದ, ಧ್ಯಾನಾಸಕ್ತನಾದ. ಈಗ ಆತನಿಗೆ ಸಂಸಾರದ ಬಗ್ಗೆ ಯಾವುದೇ ರೀತಿಯಾದಂತಹ ಮೋಹ ಉಳಿಲಿಲ್ಲ. ಆ ರೀತಿಯಾಗಿ ಆತ ತಪಸ್ಸನ್ನು ಮಾಡುತ್ತಾ ದಿನವನ್ನ ಕಳೆಯುತ್ತಾ ಇರುವಾಗ ಪ್ರತಿಯೊಬ್ಬ ಹೆಣ್ಣು ತಾನು ಮಗುವನ್ನು ಪಡೆಯಬೇಕು ಅನ್ನುವಂತಹ ಅತಿಯಾದಂತಹ ಆಶೆ ಅವಳಲ್ಲಿ ಇದ್ದೇ ಇರುತ್ತದೆ. ಆದ ಕಾರಣವಾಗಿ ಕುಂತಿ ಪಾಂಡುವಿನಲ್ಲಿ ಒಂದು ದಿವಸ ಹೇಳ್ತಾಳೆ, ಭರತ ವಂಶಕ್ಕೆ ಪುತ್ರ ಶತವತರಿಸುವುದು, ಗಾಂಧಾರಿ ದೇವಿಗೆ ವರಮುನೀಶ್ವರನಿತ್ತ ವರವದು. ನಿಮ್ಮಡಿಗಳರಿಯೇ ಮರುಳ ಮುನಿಪನ ಶಾಪವೇ, ಶ್ರೀ ಪುರುಷ ಸಂಗ ವಿರೋಧ ನಮಗಿನ್ನರಸ. ನಾ ಪುತ್ರಸ್ಯ ಗತಿಯೆಂದಿರದೆ ಶ್ರುತಿ ವಚನ, ನಾ ಪುತ್ರಸ್ಯ ಗತಿಯೆಂದಿರದೆ ಶ್ರುತಿ ವಚನ. ಗಾಂಧಾರಿ ಗರ್ಭಿಣಿಯಾಗಿದ್ದಾಳೆ. ತನಗೂ ಕೂಡ ಮಗು ಆಗಬೇಕು. ಆದ್ರೆ ಮಗು ಆಗುವುದು ಹೇಗೆ? ಪಾಂಡುವನ್ನು ಮುಟ್ಟುವುದಕ್ಕೆ ಸಾಧ್ಯತೆ ಇಲ್ಲವಲ್ಲ. ಪುರುಷ ಸಂಘವನ್ನು ಕುಂತಿ ಮಾಡುವ ಹಾಗಿಲ್ಲ, ಅಥವಾ ಮಾದ್ರಿಯೂ ಕೂಡ ಮಾಡುವ ಹಾಗಿಲ್ಲ. ಆದ ಕಾರಣವಾಗಿಯೇ ತಮಗೆ ಮಕ್ಕಳಾಗದಿದ್ರೆ ನಮ್ಮ ಜೀವನ ವ್ಯರ್ಥ ಅಂತ ಆಗುವುದಿಲ್ಲವೇ? ಇವಾಗ ಕುಂತಿ ಹಿಂದೆ ನಡೆದಂತಹ ಘಟನೆಯನ್ನ ಪಾಂಡುವಿಗೆ ಹೇಳಲೇಬೇಕಾಗಿ ಬರುತ್ತದೆ. ಆದಡವನಿಪ ಭಿನ್ನಹವು ತನಗಾದಿಯಲಿ ದೂರ್ವಾ
ಮುನಿ ಕರುಣೋದಯದಲ್ಲಿದ್ದ 5 ಮಂತ್ರಾಕ್ಷರದ ವರವುಂಟು. ನೀ ದಯಾಂಬುದಿ ನಿನ್ನನುಗ್ರಹವಾದರೆ ತದ್ವಿಧಾನದಲಾಧರಿಸುವೆನು ಪುತ್ರ ಕಾಮ್ಯವನು ಎಂದಳ ಕುಂತಿ. ಅಂದ್ರೆ ದೂರ್ವಾಸ ಮುನಿ ಬಂದದ್ದು ಮಂತ್ರೋಪದೇಶವನ್ನು ಮಾಡಿತ್ತು. ಮೊದಲು ಪಡೆದ ಮಗುವಿನ ಬಗ್ಗೆ ಹೇಳಿಲ್ಲ, ನೆನಪಿಟ್ಟುಕೊಳ್ಳಿ. ಮೊದಲೊಂದು ಮಗು ಆಗಿದೆ ಅನ್ನುವಂತ ವಿಚಾರವನ್ನ ಪಾಂಡುವಿಗೆ ತಿಳಿಸಲಿಲ್ಲ. ಅಂತೂ ಶಾಸ್ತ್ರದಲ್ಲಿ ಧರ್ಮದಲ್ಲಿ ಯಾವಾಗ ಇಂತಹ ಸಂದರ್ಭ ಒದಗಿ ಬಂದಿತೋ ಆವಾಗ ಬೇರೆ ರೀತಿಯಲ್ಲಿ ಮಕ್ಕಳನ್ನು ಪಡೆಯಬಹುದು ಅನ್ನುವುದನ್ನು ಶಾಸ್ತ್ರ ಹೇಳುತ್ತದೆಯಂತೆ. ಆದ ಕಾರಣದಿಂದಲೇ ಪಾಂಡು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟ. ಪರಿಣಾಮ ಕುಂತಿ ಪ್ರಥಮತ ಯಮಧರ್ಮರಾಯನನ್ನ ಸ್ಮರಿಸುತ್ತಾಳೆ. ಯಮಧರ್ಮರಾಯನನ್ನು ಸ್ಮರಿಸಿದ ಪರಿಣಾಮವಾಗಿ ಅವಳಿಗೊಂದು ಮಗು ಆಗುತ್ತದೆ. ಅವನೇ ಧರ್ಮರಾಯ. ಎರಡನೆಯದಾಗಿ ವಾಯುವನ್ನು ಸ್ಮರಿಸುತ್ತಾಳೆ. ಆ ವಾಯುವಿನಿಂದ ಹುಟ್ಟಿದ ಮಗನೇ ಭೀಮನಾಗುತ್ತಾನೆ. ಮೂರನೆಯದಾಗಿ ಮೂರನೇ ಮಂತ್ರೋಪದೇಶದಿಂದ ಅರ್ಜುನನನ್ನ ಇಂದ್ರನ ಮುಖಾಂತರ ಪಡೆಯುತ್ತಾಳೆ. ಇನ್ನೊಂದು ಮಂತ್ರವನ್ನ ತನ್ನ ತಂಗಿಯಾದಂತಹ ಮಾದ್ರಿಗೆ ಉಪದೇಶಿಸ್ತಾಳೆ. ಮಾದ್ರಿ ಅಶ್ವಿನಿ ದೇವತೆಗಳನ್ನ ಸ್ಮರಿಸ್ತಾಳೆ. ಆ ಅಶ್ವಿನಿ ದೇವತೆಗಳನ್ನು ಸ್ಮರಿಸಿದಾಗ ಅವರಿಂದ 2 ಮಕ್ಕಳು ಮಾದ್ರಿಗೆ ಆಗುತ್ತದೆ. ಆ ಮಕ್ಕಳೇ ನಕುಲ ಸಹದೇವರು. ಇದು ಕುಂತಿಗೆ ಮಕ್ಕಳಾದಂತಹ ಕತೆ. ಆದ್ರೆ ಇತ್ತ ಏನಾಯಿತು, ಹಸ್ತಿನಾವತಿಯಲ್ಲಿ ಏನಾಗಿ ಹೋಯಿತು ಅಂತ ಕೇಳಿದ್ರೆ, ಕೇಳಿದಳು ಗಾಂಧಾರಿ ಕುಂತಿಗೆ ಬಾಲ ಕೇಳಿ ವಿನೋದವೇ ಕೈಮೇಳವಿಸಿತೆ ಮುನ್ನ. ಹಾ ತಪ್ಪೇನು ತಪ್ಪೇನು ಕಾಳು ಮಾಡಿದ ನನಗೆ ಮುನಿಪತಿ ಟೌಳಿಕಾರ ಕನಲ. ಸುಡಿ ಗರ್ಭಾಳಿಗಳನ್ನು ಎಂದ ಬಲೆ ಹೊಸೆದಳು ಬಸುರ ನೊಡೆ ಮುರಿದು. ಕುಂತಿಗೆ ಮಗುವಾಯಿತು. ಧರ್ಮರಾಯ ಹುಟ್ಟಿದ ಮೊದಲ ಮಗು ಯಮಧರ್ಮನಿಂದ ಪಡೆದಂತಹ ಮಗುವಾಯಿತು ಎನ್ನುವುದನ್ನು ಕೇಳಿದಂತಹ ಗಾಂಧಾರಿ ಸಿಡಿಮಿಡಿಗೊಳ್ತಾಳೆ. ತನ್ನನ್ನು ತಾನು ಮರೆತು ಬಿಡ್ತಾಳೆ. ಆಕೆ ತನಗೇ ಮೊದಲು ಮಗುವಾಗಬೇಕು ಎನ್ನುವಂತಹ ಮಹತ್ತಾದಂತಹ ಆಗ್ರಹದಿಂದ ಆಶಯಿಸ ಇದ್ದಂತಹ ಗಾಂಧಾರಿ ತನ್ನ ಹೊಟ್ಟೆಯನ್ನ ಹಿಸಿಕಿದಳಂತೆ. ಪರಿಣಾಮ ಆ ಗರ್ಭವು ಹೋಳಾಗಿ ಧರೆಗೆ ಬಿದ್ದಾಗ ಎಲ್ಲರೂ ಕೂಡ ಹೌಹಾರಿ ಹೋದರು. ಎಂತಹ ಘಟನೆ ನಡೆದು ಹೋಯಿತು ಅಂತ. ಆವಾಗ ವೇದವ್ಯಾಸ ಪುನಃ ಹಸ್ತಿನಾವತಿಯನ್ನು ಪ್ರವೇಶ ಮಾಡುವಂಥದ್ದು. ಮರುಳ ಹೆಂಗುಸಲ ಮಹಾತ್ಮರ ಪರಿಯ ನೀನೆಂತರಿವೆ. ಗರ್ಭೋತ್ಕಾರವ ಕೆಡಿಸಿದೆ ಪಾಪಿನಿ. ಸಾರೆನುತ ಮುನಿ ಮುಳಿದು ತರಿಸಿದನು ಘೃತ ಪೂರಿತದ ಕೊಪ್ಪರಿಗೆಗಳ ನೊಂದರೊಳು ಇರಿಸಿ ಮಂತ್ರಿಸಿ ನೀರ ತಳಿದನು ರಕ್ಷೆಗಳ ರಚಿಸಿ. ಗಾಂಧಾರಿಗೆ ಎಂತಹ ನೀಚ ವೃತ್ತಿಯನ್ನ ನೀನು ತಾಳಿಬಿಟ್ಟೆ. ಯಾವತ್ತು ಸಂಯಮ ಸಹನೆ ಅನ್ನುವಂಥದ್ದು ಇರುವಂತದ್ದು ಅದನ್ನು ಕಳೆಕೊಂಡು ಮಾತ್ಸರ್ಯಕ್ಕೆ ಒಳಗಾದೆ, ಅಸೂಯೆಗೆ ಒಳಗಾದೆ. ಪರಿಣಾಮ ಎಂತಹ ಭೀಕರವಾದ ಪರಿಣಾಮ ಒದಗಿತು ಅಂತ ಹೇಳುತ್ತಾ ಅಲ್ಲಿ ಅವಳು ಹಿಸುಕಿದಂತಹ ಪಿಂಡಗಳನ್ನೆಲ್ಲವನ್ನ ಜೋಪಾನವಾಗಿರಿಸಿ, ಇದರಿಂದ ನಿನಗೆ 101 ಮಕ್ಕಳಾಗುತ್ತಾರೆ ಅಂತ ಹೇಳಿ
ವೇದವ್ಯಾಸ ಪುನಃ ಅಲ್ಲಿಂದ ನಿರ್ಗಮನವಾಗುತ್ತಾನೆ. ನಿಜವಾಗಿಯೂ ಕೂಡ ಮರುಳು ಹೆಂಗಸು ಆಕೆ ಆಗಿ ಹೋದ್ಲು. ಆ ಸಂದರ್ಭದಲ್ಲಿ ಅಂತೂ ವೇದವ್ಯಾಸ ಅಲ್ಲಿಂದ ಹೊರಟು ಹೋಗುತ್ತಾನೆ. ನೋಡಿ, ನೆನಪಿರಿಸಿಕೊಳ್ಳಬೇಕಾದದ್ದು, ಪಾಂಡುವಿಗೆ ನಾನು ಈಗಾಗಲೇ 5 ಮಕ್ಕಳ ಬಗ್ಗೆ ಹೇಳಿದೆ. ಆದ್ರೆ ಧರ್ಮರಾಯ ಹುಟ್ಟಿದ ಆ ಸಂದರ್ಭದಲ್ಲಿ ಇಲ್ಲಿ ಗಾಂಧಾರಿಗೆ ದುರ್ಯೋಧನ ಹುಟ್ಟಿಕೊಳ್ಳುವಂಥದ್ದು. ಅಂದ್ರೆ ಪ್ರಥಮತ ಧರ್ಮರಾಯ, ಅದರ ನಂತರ ಗಾಂಧಾರಿ ಪ್ರಸವಿಸುವಂಥದ್ದು. ದುರ್ಯೋಧನನ ಹುಟ್ಟಿನ ಅನಂತರ ಭೀಮ ಹುಟ್ಟಿಕೊಳ್ಳುವಂಥದ್ದು, ನಂತರ ಅರ್ಜುನ ಹುಟ್ಟಿಕೊಳ್ಳುವಂಥದ್ದು, ನಕುಲ ಸಹದೇವರು. ಅಂತೂ ದುರ್ಯೋಧನ ಹುಟ್ಟುವಾಗಲೇ ದೊಡ್ಡದಾದಂತಹ ಅಪಶಕ್ನ ಆಯ್ತಂತೆ. ಹಸ್ತಿನಾವತಿಯಲ್ಲಿ ಅನಾಹುತ ಪರಂಪರೆಗಳು ನಡೆಯುವುದಕ್ಕೆ ಸಾಧ್ಯತೆ ಇದೆ ಎನ್ನುವ ಸೂಚನೆಯೂ ಕೂಡ ದೊರಕಿದಂತೆ. ವಿದುರ ಆಗ್ಲೇ ಹೇಳಿದಂತೆ, ಇದು ಈ ರಾಜವಂಶಕ್ಕೆ ಖಂಡಿತವಾಗಿ ಹಾನಿ ಸಂಭವಿಸುತ್ತದೆ, ಈ ಪಿಂಡವನ್ನು ನಾಶ ಮಾಡುವುದೇ ಒಳ್ಳೆಯದು ಅಂತ. ಆದ್ರೆ ಗಾಂಧಾರಿ ಇದಕ್ಕೆ ಒಪ್ಪಲಿಲ್ಲ. ಅಂತೂ 100 ಮಕ್ಕಳ ಜನನ ಆಗುತ್ತದೆ. ಆ 100 ಮಕ್ಕಳು ಗಂಡು, 1 ಹೆಣ್ಣು. ಅವಳೇ ದುಶ್ಯಲೆ. ಎಲ್ಲರಿಗೂ ನಾಮಕರಣ ಆಗುತ್ತದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಕಡೆಯಲ್ಲಿ, ಅಂದರೆ ಮಧುರಾಪುರದಲ್ಲಿ, ಮಧುರಾಪಟ್ಟಣದಲ್ಲಿ ವಿಶೇಷವಾದಂತಹ ಒಂದು ಸಂದರ್ಭವನ್ನು ನಾವು ಈಗ ನೋಡಬಹುದಾಗಿದೆ. ಮಧುರಾಪುರದ ಅರಸ ದುರುಳ ಕಂಸ, ಹಾಗೆಂದು ಎಲ್ಲರೂ ಅವನನ್ನು ಕರೆಯುವಂಥದ್ದು. ಆ ದುರುಳ ಕಂಸನ ತಂದೆ ಉಗ್ರಸೇನ. ಮಧುರಾಪುರದ ಅರಸನಾಗಿದ್ದಂತಹ ಉಗ್ರಸೇನ ರಾಜ್ಯಭಾರವನ್ನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮಗನಾದಂತಹ ಕಂಸ ಅವನನ್ನು ಎಳೆದು ಸೆರೆಮನೆಯಲ್ಲಿ ಹಾಕಿ ಮಧುರ ಪಟ್ಟಣದ ಅಧಿಕಾರವನ್ನು ತನ್ನದಾಗಿಸಿಕೊಂಡವ ಕಂಸ. ಕಂಸನ ತಂಗಿಯೇ ದೇವಕಿ. ನೆನಪಿರಿಸಿಕೊಳ್ಳೆ, ಕಂಸನ ತಂಗಿ ದೇವಕಿ. ತಂಗಿಯಲ್ಲಿ ಬಹಳ ಪ್ರೀತಿ ಕಂಸನಿಗೆ. ದೇವಕಿಯನ್ನು ವಸುದೇವನಿಗೆ ಮದುವೆ ಮಾಡಿಸಿಕೊಟ್ಟ ಬಹಳ ವಿಜೃಂಭಣೆಯಿಂದ ವಧುವರರು ಹೊರಡುವಂತಹ ಸಂದರ್ಭದಲ್ಲಿ ಕೇಳಿಸಿಕೊಂಡಂತಹ ಒಂದು ಅಶರೀರವಾಣಿ ಆ ಸಂಭ್ರಮವನ್ನೆಲ್ಲ ನುಚ್ಚು ನೂರು ಮಾಡಿತ್ತು. ಕಂಸ, ನಿನ್ನ ತಂಗಿಯ 8ನೇ ಗರ್ಭದಲ್ಲಿ ಹುಟ್ಟುವಂತಹ ಮಗನಿಂದ ನಿನಗೆ ಮರಣ. ಆಘಾತವಾಯಿತು ಕಂಸನಿಗೆ, ನೆರೆದವರೆಲ್ಲರಿಗೆ, ದೇವಕಿಗೆ, ವಸುದೇವನಿಗೆ. ಎಂತಹ ಶರೀರವಾಣಿ! ತನ್ನ ಪ್ರಾಣದ ಮೇಲೆ ಅತಿಯಾದ ಮೋಹವನ್ನಿರಿಸಿಕೊಂಡಂತಹ ಕಂಸ ತನ್ನ ಮರಣಕ್ಕೆ ತನ್ನ ತಂಗಿಯ ಗರ್ಭದಲ್ಲಿ ಹುಟ್ಟುವ ಮಗನೇ ಕಾರಣನಾಗುತ್ತಾನೆ ಅಂತ ಗೊತ್ತಾದಾಗ ತಂಗಿಯ ಶಿರವನ್ನೇ ಕತ್ತರಿಸ್ತೇನೆ ಅಂತ ಹೇಳಿ ಮುಂದೆ ಬಂದ. ಆಗ ವಸುದೇವ ಹೇಳ್ತಾನೆ, ಕಂಸ, 8ನೇ ಗರ್ಭದಲ್ಲಿ ಹುಟ್ಟುವಂತಹ ಮಗುವಲ್ವೇ, ನೀನೇಕೆ ನಿನ್ನ ತಂಗಿಯ ಕೊಲೆಯನ್ನು ಮಾಡಬೇಕು? ಅವಳಿಗೆ ಹುಟ್ಟಿದಂತಹ ಪ್ರತಿಯೊಂದು ಮಗುವನ್ನು ನಿನಗೆ ಒಪ್ಪಿಸ್ತೇನೆ ಅಂತ ಹೇಳಿ ಕಂಸನನ್ನು ಒಪ್ಪಿಸಿದಾಗ ಕಂಸ ದೇವಕಿ ವಸುದೇವರನ್ನ ಸೆರೆಮನೆಗೆ ತಳ್ಳಿದ. ಮುಂದೆ ದೇವಕಿಗೆ ಮಕ್ಕಳಾಗುತ್ತದೆ. 1, 2, 3, 4, 5, 6 ಮಕ್ಕಳು ಹುಟ್ಟಿದ ಕೂಡಲೇ ಕಂಸ ಒಂದು ಇನಿತು ಕರುಣೆ ಇಲ್ಲದೆ ಆ ಮಕ್ಕಳನ್ನ ಸಾಯಿಸಿದ. ಈಗ 8ನೆಯ ಗರ್ಭದಲ್ಲಿ ಮಗುವೊಂದು ಹುಟ್ಟುವುದಕ್ಕೆ ಮೊದಲುಗೊಂಡಿತು. 8ನೆಯ ಗರ್ಭ. ಆ 8ನೆಯ ಗರ್ಭ
ಧರಿಸಿದಾಗ ದೇವತೆಗಳೆಲ್ಲರೂ ಆನಂದಭರಿತರಾಗುತ್ತಾರೆ. ಎಲ್ಲ ಕಡೆಯಿಂದಲೂ ಪುಷ್ಪವೃಷ್ಟಿಯಾಗುತ್ತಾ ಇದೆ. ನವಮಾಸ ತುಂಬಿತು. ನಿಖಿಲ ಭುವನ ಖ್ಯಾತ ನಾರಾಯಣ ಎಲ್ಲವುಗಳಿಂದಲೂ ಆರಾಧಿಸಲ್ಪಡುವಂತಹ ಆರಾಧ್ಯ ಮೂರ್ತಿ ಆ ವೈಕುಂಠಪತಿ, ಆ ಮಾಧವ, ಆ ಯಾಥವಾಪತಿ ದೇವಕಿಯ 8ನೇ ಗರ್ಭದಲ್ಲಿ ಶ್ರಾವಣದ ಬಹುಳ ಅಷ್ಟಮಿಯ ಇರುಳು ರೋಹಿಣಿಯಲ್ಲಿ ಅವತರಿಸಿದ. ಯಾರ ಗರ್ಭದಲ್ಲಿ? ಆ ದೇವಕಿಯ ಗರ್ಭದಲ್ಲಿ ಜನಿಸಿದ ಈತ ಸಾಮಾನ್ಯನೇ? ಈತ ನರ ಋಷಿ ನಿಖಿಳ ಭುವನ ಖ್ಯಾತ ನಾರಾಯಣನಲೈ ಬಳಿಕಾತನುರ್ವಿಭಾರ ಸಂಹರಣದ ವಿನೋದದಲ್ಲಿ ಭೂತಪತಿ ಮೊದಲಾದ ದಿವಿಜ ವ್ರಾತವೇ ನರರೂಪಿನಲ್ಲಿ ಸಂಭೂತವಾದುದು ಕೇಳು ನೃಪ ಕೃಷ್ಣಾವತಾರದಲ್ಲಿ ಈತ ನರ ಋಷಿ ಸಮಸ್ತ ಲೋಕದ ಆರಾಧ್ಯ ಮೂರ್ತಿ, ವೈಕುಂಠವಾಸಿ, ಸಕಲ ಚರಾಚರಗಳ ಹುಟ್ಟು ಸಾವಿಗೆ ಕಾರಣಕರ್ತೃ. ಸಗುಣನೂ ಅವನೇ, ನಿರ್ಗುಣನೂ ಅವನೇ. ಭೂಭಾರವನ್ನು ಇಳಿಸಲಿಕ್ಕೋಸ್ಕರವಾಗಿ ಇಳೆಯಲ್ಲಿ ಜನ್ಮವೆತ್ತಿದಂತಹ ಮಾಧವ ಮಧುಸೂದನ, ಯದುಕುಲ ನಂದನ, ದುರಿತ ನಿವಾರಣ, ಕಾಲಕ್ಕೆ ಹಲವಾರು ಜನ್ಮಗಳನ್ನ ಎತ್ತಿ ದುಷ್ಟ ಸಂಹಾರವನ್ನು ಮಾಡಿದವ, ಹಲವು ರೂಪಗಳಲ್ಲಿ ಜಗತ್ತಿನಲ್ಲಿ ಕಾಣಿಸಿಕೊಂಡು ಜಗತ್ತಿಗೆ ಮಂಗಳವನ್ನು ಉಂಟು ಮಾಡಿದವ, ಜಗನ್ನಿಯಾಮಕ ಗೋವಿಂದ ಕೃಷ್ಣ ಉದಿಸಿದ ದೇವಕಿಯ 8ನೆಯ ಗರ್ಭದಲ್ಲಿ. ನಿಮಗೆ ಈಗಾಗಲೇ ಗೊತ್ತಿದೆ, ಪರಮಾತ್ಮನ ಜನನ ಆಗಿದೆ, ದುಷ್ಟ ಸಂಹಾರಕ್ಕಾಗಿಯೇ ಜನನ ಆಗಿದೆ. ಅಂದಿರುಳು ಸೆರೆಮನೆಯಲ್ಲಿ ಕಾಯುತ್ತಾ ಇರುವಂತಹ ಭಟರೆಲ್ಲರೂ ನಿದ್ರಾವಶರವಾದರು. ಒಮ್ಮೆಂದೊಮ್ಮೆಲೆ ಆ ಕಬ್ಬಿಣದ ಸರಳುಗಳು ಸಡಿಲಗೊಂಡವು, ಬಾಗಿಲುಗಳು ತೆರೆದುಕೊಂಡವು. ವಸುದೇವನಿಗೆ ಏನಾಯಿತೋ ಗೊತ್ತಿಲ್ಲ. ಅವನು ಕೇಳಿಸಿಕೊಂಡಂತಹ ಆ ಶರೀರವಾಣಿ, ಈ ಮಗುವನ್ನ ಎತ್ತಿಕೊಂಡು ನೀನು ನಂದಗೋಕುಲಕ್ಕೆ ಹೋಗು. ಆ ನಂದಗೋಕುಲದಲ್ಲಿ ಮಗುವನ್ನು ಇರಿಸಿ ಅಲ್ಲಿರುವಂತಹ ಮಗುವನ್ನು ತಂದು ಈ ಸೆರೆಯಲ್ಲಿ ಇರಿಸು ಎನ್ನುವಂತಹ ಧ್ವನಿ. ಕಂಸ ಹಗಲಾದರೆ ಬೆಳಗಾದರೆ ಆ ಮಗುವನ್ನು ಎತ್ತಿ ಕೊಂಡೊಯ್ದ ಮಗುವನ್ನು ಸಂಹಾರ ಮಾಡುವುದಕ್ಕಿರುವವ ವಸುದೇವ ಆ ಮಗುವನ್ನು ಎತ್ತಿಕೊಂಡ. ನಡೆದ ಉದ್ದಕ್ಕೂ ನಡೆದ. ಜೋರಾದ ಮಳೆ ಬರ್ತಾ ಇದೆ. ಅವನಿಗರಿವಿಲ್ಲದೆ ಶೇಷ ಆ ಮಗುವಿಗೆ ರಕ್ಷಣೆಯನ್ನು ಕೊಡುತ್ತದೆ. ವಸುದೇವ ನಂದ ಗೋಕುಲಕ್ಕೆ ತಲುಪಿದ. ವಸುದೇವನಿಗೆ ಯಾವುದೇ ರೀತಿಯಾದಂತಹ ಅಡೆತಡೆಯಾಗಲಿಲ್ಲ. ಯಮುನಾ ನದಿಯನ್ನು ದಾಟಿಕೊಂಡು ಬಂದಂತಹ ನಂದ ಆ ನದಿಯಲ್ಲಿ ಯಾವ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂದನೋ ಅದು ಆ ಪರಮಾತ್ಮನಿಗೆ ಮಾತ್ರ ತಿಳಿದಂತಹ ವಿಚಾರ. ನಂದ ಗೋಕುಲಕ್ಕೆ ಬಂದಂತಹ ಆತ ನೇರವಾಗಿ ನಂದನ ಅರಮನೆಯ ಒಳಹೊಕ್ಕ. ಅಲ್ಲಿ ಯಶೋದೆಯ ಪಕ್ಕದಲ್ಲಿ ಮಲಗಿದಂತಹ ಮಗುವನ್ನು ಎತ್ತಿಕೊಂಡ. ತಾನು ಹೊತ್ತುಕೊಂಡು ತಂದಂತಹ ಆ ಮಗುವನ್ನ ಯಶೋದೆಯ ಬಳಿಯಲ್ಲಿರಿಸಿ ಈ ಮಗುವನ್ನ ಪುನಃ ಹೊತ್ತುಕೊಂಡು ಮಧುರಾ ಪಟ್ಟಣದ ಕಡೆಗೆ ಸಾಗಿದ. ಬೆಳಗಾಯಿತು.
ನವಮಾಸ ತುಂಬಿದಂತಹ ದೇವಕಿ ಮಗುವನ್ನು ಪಡೆದಿದ್ದಾಳೆ ಎನ್ನುವಂತಹ ವಿಚಾರ ಅದು ಕಂಸನಿಗೆ ತಲುಪಿತು. ಕಂಸ ಬಂದ, ನನ್ನ ಶತ್ರು ಹುಟ್ಟಿಕೊಂಡಿದ್ದಾನೆ ಎನ್ನುವುದನ್ನು ತಿಳಿದಂತಹ ಕಂಸ ಓಡೋಡಿ ದೇವಕಿಯ ಬಳಿ ಬರುವಂಥದ್ದು. ಅದರಲ್ಲೊಂದು ವಿಶೇಷವಾದಂತಹ ಘಟನೆ ನಡೆದು ಹೋಗಿದೆ. ಅಶರೀರವಾಣಿಯಾದದ್ದು 8ನೆಯ ಗರ್ಭದ ಮಗು, ಅದು ಗಂಡು. ಆ ಮಗುವಿಂದ ಮರಣ. ಆದರೆ ಇಲ್ಲಿ ಬಂದು ನೋಡಿದಾಗ ಮಗು ಹೆಣ್ಣು. ದೇವಕಿ ಕಾಡ್ತಾಳೆ, ಬೇಡ್ತಾಳೆ, ನೋಡು ಅಶರೀರವಾಣಿಯ ಮಾತು ಸುಳ್ಳಾಗಿದೆ, ಇದು ಹೆಣ್ಣು ಮಗು, ಸಾಯಿಸಬೇಡ ಅಂತ ಹೇಳಿ ಕಂಸನಲ್ಲಿ ಮೊರೆ ಹೋಗುತ್ತಾಳೆ. ಆದರೆ ದುರುಳನಾದಂತಹ ಕಂಸ ಇದ ಯಾವುದನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಮಗುವನ್ನು ಎತ್ತಿಕೊಂಡು ಸದೆ ಬಡಿದು ಸಾಯಿಸ್ತೇನೆ ಅಂತ ಹೊರಟಾಗ ಆ ಮಗು ತನ್ನಿಂದ ತಾನೇ ಅವನ ಕೈಯಿಂದ ಜಾರಿ ಹೋಯಿತು. ಆ ಮಗು ಮಾತನಾಡಿತು, ಎಲೇ ಕಂಸ, ನೀನು ಏನನ್ನು ನೆನೆದೆಯೋ ಅದು ಹಾಗಾಗಲಿಲ್ಲ. ದೇವಕಿಯ ಗರ್ಭದಲ್ಲಿ ಜನಿಸಿದಂತಹ ಮಗು ನಂದಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ, ನಿನ್ನ ಸಾವಿಗೆ ಅವನು ಕಾರಣನಾಗುತ್ತಾನೆ ಅಂತ ಹೇಳಿ ಆ ಮಾಯೆ ಮಾಯವಾಯಿತು. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಂ ಧ್ರುವ ನೀತಿರ್ಮತಿರ್ಮಮ.